ಮತ್ತೊಮ್ಮೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಶಶಿರಾಜ್ ರೈ, JCIನ 𝐗𝐶omನ ಝೋನ್ 15ರ ಝೋನ್ ಚೇರ್ಮನ್ ಆಗಿದ್ದೇನೆ. ಇವತ್ತು ನಾವು ಪುತ್ತೂರಿನ ಹೃದಯ ಭಾಗದಲ್ಲಿ ಯಲ್ಮುಡಿಯ ಮುಖ್ಯ ರಸ್ತೆಯಲ್ಲಿರುವಂಥ ಫ್ರೆಂಡ್ಸ್ ಬೇಕರಿಯಲ್ಲಿ ನಮ್ಮ JC ಮೆಂಬರ್ ಅಂತ ಲೋಕೇಶ್ ರೈ ಅವರ ಫರ್ಮಿಗೆ ಬಂದರೆ, ಇವರ ಫರ್ಮ್ನ ಹೆಸರು ಫ್ರೆಂಡ್ಸ್ ಬೇಕರಿ. ಫ್ರೆಂಡ್ಸ್ ಬೇಕರಿ ಫೇಮಸ್ ಯಾವುದಕ್ಕೆ ಅಂತೇಳಿದರೆ, ಇವರು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಪೇಸ್ಟ್ರಿ ಇಲ್ಲಂತೇಳಿದರೆ ನಾವೇನು ಕೋಲ್ಡ್ ಕೇಕ್ ಇದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಖ್ಯಾತಿಯನ್ನು ಫ್ರೆಂಡ್ಸ್ ಬೇಕರಿ ಅವರು ತಗೊಂಡಿರ್ತಾರೆ. ಅದೇ ಥರದಲ್ಲಿ ಖಾಲಿ ಕೋಲ್ಡ್ ಕೇಕ್ ಮತ್ತು ಇಲ್ಲ ಪೇಸ್ಟ್ರಿ ಮಾತ್ರ ಅಲ್ಲ, ಅದೇ ಥರದಲ್ಲಿ ಬೇರೆ ತುಂಬ ಪ್ರಾಡಕ್ಟ್ಸ್ ಸಹ ಅವರಲ್ಲಿ ಅವೈಲೇಬಲ್ ಉಂಟು. ಅದೇ ಥರದಲ್ಲಿ ನಾವು ಈಗ ಈ ಸಂಸ್ಥೆಯ ಮಾಲಕರಂಥ ಲೋಕೇಶ್ ಅವರಲ್ಲಿ ಅವರಲ್ಲಿ ಸಿಗುವಂತಹ ಪ್ರಾಡಕ್ಟ್ಸ್ ಇರ್ಬೋದು, ಅವೈಲೇಬಲ್ ಯಾವುದೆಲ್ಲ ವಿಷಯ ಫ್ರೆಂಡ್ಸ್ ಬೇಕರಿಯಲ್ಲಿ ಸಿಗ್ತಾ ಇದೆ, ಅದೇ ಥರದಲ್ಲಿ ಸರ್ವಿಸಸ್ ಏನೆಲ್ಲ ಅವ್ರು ಕೊಡ್ತಾ ಇದ್ದಾರೆ ಅಂತೇಳಿ ಅವರಲ್ಲೇ ಹೋಗಿ ನಾವು ಮಾತಾಡಿಸೋ ಬನ್ನಿ. ನಮಸ್ಕಾರ ಲೋಕೇಶ್ ಅವರೇ, ಕಳೆದ 13 ವರ್ಷದಿಂದ ಫ್ರೆಂಡ್ಸ್ ಬೇಕರಿ ಫರ್ಮನ್ನು ನೀವು ನಡೆಸ್ತಾ ಬರ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್. ಮತ್ತು ಏನು ಅಂತೇಳಿದರೆ, ನೀವು ಪ್ರಥಮ ಬಾರಿಗೆ ಪುತ್ತೂರಲ್ಲಿ ಪೇಸ್ಟ್ರಿ ಇಲ್ಲದ್ರೆ ನಾವೇನು ಕೋಲ್ಡ್ ಕೇಕ್ ಅಂತ ಹೇಳ್ತಿದ್ವಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಖ್ಯಾತಿಯನ್ನು ನೀವು ಪಡ್ಕೊಂಡಿದ್ದೀರಿ. ಅದರಲ್ಲಿ ನಮ್ಮ ನೋಡಿದಾಗೆ ಈಗ ಕೆಲವು ತುಂಬ ಬೇಕರಿ ಐಟಮ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಅದೇ ಥರದಲ್ಲಿ ಬಿಸ್ಕೆಟ್ಸ್, ಸ್ನ್ಯಾಕ್ಸ್ ಇರ್ಬೋದು, ಅದರಲ್ಲಿ ಪಾರ್ಟಿ ಬೇಕಾದಂಥ ಐಟಮ್ಸ್ ಎಲ್ಲ ನಿಮ್ಮಲ್ಲಿ ಅವೈಲೇಬಲ್ ಉಂಟು. ಅದರಲ್ಲಿ ನಾವು ಇದಕ್ಕಿಂತ ಸಹ ನಿಮ್ಮಲ್ಲಿ ಏನೆಲ್ಲ ಬೇರೆಲ್ಲ ಪ್ರಾಡಕ್ಟ್ಸ್ ಇದೆ ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ JC ಮೆಂಬರಿಗೆ ಮತ್ತು ಪುತ್ತೂರಿನ ಜನತೆಗೆ ಕೊಡಬೇಕಾಗಿ ನಾನು ಕೇಳ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಫ್ರೆಂಡ್ಸ್ ಬೇಕ್ ಪುತ್ತೂರು ಪೇಸ್ಟ್ರಿಗಳನ್ನು ತಯಾರಿಸುವಲ್ಲಿ ತುಂಬ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಸ್ಥೆ. ಪ್ರಥಮ ಬಾರಿಗೆ ಪುತ್ತೂರಲ್ಲಿ ಪೇಸ್ಟ್ರಿಗಳನ್ನು ಪರಿಚಯಿಸಿದಂಥ ಖ್ಯಾತಿಯೊಂದಿಗೆ ನಮ್ಮಲ್ಲಿ ಎಲ್ಲ ಬರ್ತ್ಡೇ, ವೆಡ್ಡಿಂಗ್ಸ್ ಹಾಗೆ ಆ್ಯನಿವರ್ಸರಿ ಎಲ್ಲ ಫಂಕ್ಷನ್ಗಳಿಗೆ ಕೇಕ್ಗಳನ್ನು ವಿವಿಧ ರೀತಿಯ ಡಿಸೈನ್ಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗೆ ಆ ಕೇಕ್ಗಳ ಜೊತೆಗೆ ನಮ್ಮ ಅಂಗಡಿಗೆ ಬಂದರೆ ಎಲ್ಲ ಥರದ ಸ್ನ್ಯಾಕ್ಸ್ಗಳು, ಆಮೇಲೆ ಸ್ವೀಟ್ಸ್ ಐಟಮ್ಗಳು, ಜ್ಯೂಸ್ ಐಟಮ್ಗಳು, ಹಾಗೆ ಬಿಸ್ಕೆಟ್ ಐಟಮ್ಗಳು, ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಐಟಮ್ಗಳು ಎಲ್ಲವೂ ಸಹಿತ ನಮ್ಮಲ್ಲಿ ಲಭ್ಯ ಇರುವ ರೀತಿಯಲ್ಲಿ ನಾವು ಈ ಅಂಗಡಿಯನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ವಿಶೇಷವಾಗಿ ಆ ಕೇಕ್ಗಳನ್ನು ಆರ್ಡ್ರ್ ಮಾಡೋ ಮೂಲಕವಾಗಿ ತಮಗೆ ಬೇಕಾದಂಥ ಡಿಸೈನ್ಗಳನ್ನು ಸಹಿತ ನಾವು ತಯಾರಿಸಿಕೊಡುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಇತ್ತೀಚೆಗೆ ನಾವು ಹೊಸದಾಗಿರ್ತಕ್ಕಂಥ ಟ್ರೆಂಡ್ ಆಗಿರ್ತಕ್ಕಂಥ ಡ್ರೀಮ್ ಕೇಕ್ಗಳನ್ನು ಸಹಿತ ನಾವಿಲ್ಲಿ ತಯಾರು ಮಾಡಿ ಕೊಡ್ತಾ ಇದ್ದೇವೆ. ಡ್ರೀಮ್ ಕೇಕ್ಗಳು ಸಹಿತ ಈಗ ಜನಪ್ರಿಯಗೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಡ್ರೀಮ್ ಕೇಕ್ಗಳನ್ನು ಸಹಿತ ತಯಾರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಶಾಪನ್ನು, ನಮ್ಮ ಅಂಗಡಿಯ ಬೆಳವಣಿಗೆಗೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಇವತ್ತು ನಾವು ಫ್ರೆಂಡ್ಸ್ ಬೇಕರಿನವರಿಂದ ಯಾವುದೆಲ್ಲ ಸರ್ವಿಸಸ್, ಅದೇ ಥರದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಮತ್ತು ಪೇಸ್ಟ್ರಿ ಬಗ್ಗೆ ಮಾಹಿತಿಯನ್ನು ನಾವು ಕೇಳಿಕೊಂಡಿದ್ದೇವೆ. ಅದೇ ಥರದಲ್ಲಿ ಅವರು ಕಳೆದ 14 ವರ್ಷದಿಂದ ಈ ಫರ್ಮನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಬೆಸ್ಟ್ ವಿಶಸ್ ಲೋಕೇಶ್ ಅವರೇ, ನಮಗೆ ಭಾರಿ ಒಳ್ಳೆಯದಾಯಿತು. ಏನು ಅಂತ ಹೇಳಿದರೆ, ಪುತ್ತೂರು ಜನತೆಗೆ ಮತ್ತು ಎಸ್ಪೆಷಲಿ JC ಅವರಿಗೆ ನಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಈಗ ಗೊತ್ತಾಯಿತು. ಒಳ್ಳೆಯ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ, ಅದರಿಂದಾಗಿ ಧನ್ಯವಾದಗಳು. ಮತ್ತು ಅದೇ ಥರದಲ್ಲಿ ನಿಮ್ಮ ಫರ್ಮ್ ಇನ್ನೂ ಸಹ ದೊಡ್ಡದು ಆಗಿ ಒಳ್ಳೆ ಪ್ರಾಡಕ್ಟ್ಸ್ ಇನ್ನೂ ಸಹ ದೊಡ್ಡ ಆಗಿ ಮತ್ತು ಚೆನ್ನಾಗಿ ನಡೆಯಲಿ ಅಂತೇಳಿ ನಾವು ನಿಮಗೆ ಶುಭ ಹಾರೈಕೆಯನ್ನು ಸಹ ಮಾಡ್ತಾಯಿದ್ದೆ. ನಮಸ್ಕಾರ. ಹಾಗೆ 𝐁𝐶 ವತಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ತಮಗೂ ಸಹಿತ ಅತ್ಯಂತ ಧನ್ಯವಾದವನ್ನು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.